ನೋಡಿ ಈಗ ರಂಪೋನಿ ಬಲೆಯಲ್ಲಿ ಮೀನು ಹಿಡಿಯೋ ಒಂದು ಪ್ರಯತ್ನ. ಹಾಂ, ಎಷ್ಟು ದೊಡ್ಡ ಮೀನು ಸಿಕ್ಕಿದೆ ನೋಡಿ. ಅಪ್ಪ, ಮೆಗಾ ಕಲೆಕ್ಷನ್ ಇವತ್ತಿದು. ಪತ್ಲ ಇಂಚಿ 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 ಮಡೆಂಜಿ ಮಡೆಂಜಿ ಮೂರು ಮಂದಿ ಒಟ್ಟಿಗೆ ಹಿಡಿದ್ದಾರೆ ಕೈಯಲ್ಲಿ, ಎಲ್ಲ ಎಕ್ಸ್ಪೀರಿಯನ್ಸ್, ಭಯಂಕರ ಜಾಲಿ. ಮರೆಂಜಿ ಅತ್ತೇವು ನೋಡಿ, ಇದಕ್ಕೆ ಕೇಳೋದು ಮರೆಂಜಿ ಮೀನು ಅಂತ. ಒಳ್ಳೆ ಕಲೆಕ್ಷನ್ ಇರ್ಪೆ, ಮತ್ತೊಮ್ಮೆ ಇರ್ಪೆ ನೋಡಿ. ಇಲ್ಲಿ ಬೀಳ್ತಾ ಬೀಳ್ತಾ ಎಳೆತಾ ಇದ್ದಾರೆ. ಮೀನು ಹಿಡಿಯುವಲ್ಲಿ ಭಯಂಕರ ಸ್ಟ್ರಗ್ಲಿಂಗ್ ಆಗ್ತಾ ಉಂಟು. ಇದು ಊರಿದಲ್ಲ, ಇದು ಆಫ್ರಿಕನ್ ಫಿಶ್. ನಮಸ್ಕಾರ ಕರುನಾಡು. ನಾವು ಇವತ್ತು ಲೋಕಲ್ ಆಗಿ ಹೇಗೆ ಮೀನು ಹಿಡಿತಾರೆ ಅಂತ ತೋರಿಸ್ತೇವೆ. ಕೊಳದಲ್ಲಿ ಪಾಯ ಅಂತ ಹೇಳ್ತೇವೆ ನಾವು. ಇಲ್ಲಿ ತನಕ ನಾವು ನಿಮಗೆ ನಾಡ ದೋಣಿಯಲ್ಲೆಲ್ಲ ಮೀನು ಹಿಡಿದನ್ನೆಲ್ಲ ತೋರಿಸಿದ್ದೇವೆ. ನಾಡ ದೋಣಿ ದಕ್ಕೆಗೆಲ್ಲ ಹೋಗಿ ಇವತ್ತು ನಾವೇ ಖುದ್ದಾಗಿ ಬಲೆ ಹಾಕಿ ಮೀನು ಹಿಡ್ತಾ ಇದ್ದೇವೆ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಪದ್ದು ಸಹ ಬಂದಿದ್ದಾರೆ ನೋಡಿ. ಓಯ್, ಯಾವ ಕಡೆಯಿಂದ ಮರೆ ಹೋಗುದು? ಹಾಂ, ಈ ಕಡೆಯಿಂದ ಹೋಗುದಲ್ಲ. ಇವತ್ತು ವೆರೈಟಿ ಮೀನು ಲೋಕಲ್ ಆಗಿ ಏನೇನು ಸಿಗ್ತದೆ ಅಂತ ನಾವು ತೋರಿಸ್ತೇವೆ. ಹೌದು, ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಜಿಲೇಬಿ ಎಲ್ಲ ಹೇಳ್ತಿರಲ್ಲ, ಇಲ್ಲಿ ಜಿಲೇಬಿ ಇಲ್ಲ, ಅದನ್ನ ಇರ್ಪೆ ಅಂತೀವಿ. ಮುಗುಡು, ಮಡೆಂಜಿ ದೊಡ್ಡ ದೊಡ್ಡ ಸಿಕ್ಕಿದೆ ಅಂತೆ, ಬನ್ನಿ ನೋಡೋಣ. ಬಾಯ್ಸ್ ಎಲ್ಲ ನೋಡಿ ಫುಲ್ ಚಡ್ಡಿ ಹಾಕಿ ಇದ್ದಾರೆ. ನೀರಲ್ಲಿ ಬಾತುಕೋಲಿ, ನೀರಿನಲ್ಲಿ ಬಾತುಕೋಲಿ. ಬಲೆ 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 ಗೈಸ್, ಬಲೆ ಬಲೆ. ನೀವೆಲ್ಲ ನೋಡ್ಬೋದು, ಇವರೆಲ್ಲ ಚಡ್ಡಿ ಹಾಕೊಂಡು ಎಲ್ಲಿಗೆ ಹೋಗ್ತಾರೆ ಇವಾಗ ಅಂತ. ಹಂಗೆ ಅಂತೂ ಹಾಕ್ಲಿಲ್ಲ ಅಂತ. ಆದ್ರೆ ಏನು ಅಂತ ಹೇಳಿದ್ರೆ, ಮೀನು ಹಿಡಿಬೇಕಾದ್ರೆ ಖಾಲಿ ಚಡ್ಡಿ ಹಾಕೊಂಡು ನೀರಲ್ಲಿ ಬಿದ್ದು ಫುಲ್ ಮೀನು ಹಿಡಿಯೋದು ಇವಾಗ. ಅದು ನೋಡ್ಲಿಕ್ಕೆ ಜಾಲಿ ಇರ್ತದೆ ಇವಾಗ ಹೇಗೆ ಅಂತ. ಬನ್ನಿ ಎಲ್ಲ ನೋಡುವ. ನೋಡಿ, ಈಗ ರಂಪೋನಿ ಬಲೆಯಲ್ಲಿ ಮೀನು ಹಿಡಿಯೋ ಒಂದು ಪ್ರಯತ್ನ. ಹಾಂ, ಬರಡೆ ನೋಡಿ, ಒಂದು ಪ್ರೋಸೆಸ್ ಹೇಗೆ ನೋಡಿ, ಎಷ್ಟು ಈಸಿ ಅಲ್ಲ ಅದು. ಮೀನು ಹಿಡಿತಾ ಎಳೆಯುತ್ತಾ ಹೋಗ್ಬೇಕು. ಈ ಥರ ರಂಪೋನಿ ಬಲೆಯನ್ನು ಎಳೆಯುತ್ತಾ ಅಂಡರ್ ಸೈಡಿಂದ ಕವರ್ ಮಾಡ್ತಾ ಹೋಗ್ತೇವೆ ನೋಡಿ. ಪದ್ದು ಹೇಗೆ ಫೀಲ್ ಆಗ್ತಿದೆ? ಸಕ್ಕತ್ತಿದೆ. ನೀವು ಇದೆಲ್ಲ ಪ್ರೋಸೆಸ್ ನೋಡಿರ್ಲಿಕ್ಕಿಲ್ಲ. ಒಳ್ಳೆ ಜಾಲಿ ಇದೆ. ಇಲ್ಲಿ ಸುಡು ಬಿಸಿಲು ಮಂಗಳೂರಲ್ಲಿ ಈಗ ಒಂದು 35 ಡಿಗ್ರಿ ಸೆಲ್ಸಿಯಸ್ ಮೇಲೇ ಇದೆ. 35 to 38 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಅದರಲ್ಲೂ ನಮ್ಮದೊಂದು ಮೀನೆಲ್ಲ ಹಿಡಿಯುವ ಪ್ರಯತ್ನ. ತುಂಬ ವೆರೈಟಿ ಮೀನು ಸಿಗ್ತದೆ ನೋಡಿ. ಕ್ಯಾಟ್ ಫಿಶ್, ಮುಗುಡು ಅಂತ ಹೇಳಿದ್ರೆ ಕ್ಯಾಟ್ ಫಿಶ್. ಅದ ನೋಡಿ ಇಲ್ಲಿ ಅದ ಒಂದೊಂದು ಮೀನು ಆಡ್ತಾ ಇದೆ. ಅದರ ಅರ್ಥ ಇಲ್ಲಿ ಕೆಳಗಡೆ ತುಂಬ ಮೀನಿದೆ ಅಂತ. ಮೀನು ಸಿಕ್ಕಿದೆ, ಬನ್ನಿ ಕ್ಲೋಸ್ ಅಪ್ ಅಲ್ಲಿ ಮದ. ಎಸ್ ಮುಗುಡು, ಮರಿ ಮುಗುಡು, ಮಲ್ಲ ಮುಗುಡು ತೋಜಾಲೆ. ಎಸ್ ನೋಡಿ, ಟೀಮ್ ಬಾರಿಂಜೆ. ಅವೇದಕ್ಕೆ ತಪ್ಪಿ ಇದ್ದರ ಹೆಸರು ಮುಗುಡು. ನೋಡಿ, ಇವರಿಗೊಂದು ಎಷ್ಟು ಕೆಸರಾಗಿದೆ ನೋಡಿ, ಒಂದು ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದಾರೆ. ಮಡೆಂಜಿ ಕನ್ನಡ ಮಡೆಂಜಿ ಸರ್ಕಾರ ಮೀನು ಅಂತ ಇದ್ರೆ ಹೆಸರು. ಸರ್ಕಾರ ಮೀನು ಕಲ್ಲ ಸ್ವಲ್ಪ ಬೇರೆ ಇದೆ, ತೊಳೆದ್ರೆ ಅದ ಕರೆಕ್ಟ್ ಕಲರ್ ಗೊತ್ತಾಗ್ತದೆ. ಕೆಸರಲ್ಲಿದೆ ಸರ್ಕಾರ ಮೀನು. ಸ್ವಲ್ಪ ಗುಂಡು ಗುಂಡಕ್ಕೆ ಡುಮ್ಮಕ್ಕೆ ಚಡ್ಡಿ ಹಾಕೊಂಡು ಹೋಗ್ತಿರುವ ಮನುಷ್ಯನ ಹೆಸರು ಪ್ರಮೋದ್ ಅಂತ. ಒಂದು ಫಿಶ್ ಕ್ಯಾಚರ್. ಇವತ್ತಿದೊಂದು ಇಲ್ಲಿ ಮುಖ್ಯಸ್ಥಿಕೆಯನ್ನು ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಅದೇಗೆ ನಕ್ಕು ಅಂತೀರಿ. ಎಷ್ಟು ದೊಡ್ಡ ಮೀನು ಸಿಕ್ಕಿದೆ ನೋಡಿ. ಅಪ್ಪ, ಮೆಗಾ ಕಲೆಕ್ಷನ್ ಇವತ್ತಿದು. ಪತ್ಲ ಇಂಚಿ 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 ಮಿತ್ತುಕೊಂಡ್ಲೆ ನೋಡಿ. ಇವತ್ತಿದ್ದು ಕಲೆಕ್ಷನ್ ನಮ್ಮದು ಮುಗುಡು. ಇನ್ನು ತುಂಬ ಇದೆ ಕಲೆಕ್ಷನ್ ಮಾಡಲಿಕ್ಕೆ. ಕೆಳಗೆ ಸಹ ಇದೆ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೋಟಲ್ 20 ಕಿಲೋ ಮೀನು ಸಿಕ್ಕಿದೆ. ನಿಜವಾಗಿ ಕೊಳದಲ್ಲೆಲ್ಲ ಮೀನು ಹಿಡಿಬೇಕಾದ್ರೆ ಪ್ರಥಮವಾಗಿ ಕೊಳವನ್ನು ಕ್ಲೀನ್ ಮಾಡಬೇಕಾಗ್ತದೆ. ಅಂದರೆ ಇದನ್ನು ನೋಡಿ, ಈ ಥರ ಡಸ್ಟ್ ಏನೆಂದರೆ ಇರ್ತದೆ. ಪ್ಲಾಸ್ಟಿಕ್ ಸ್ವಲ್ಪ ಜಾಸ್ತಿ ಅಲ್ಲ ಈ ಕಾಲದಲ್ಲಿ. ಆ ಥರ
ಇದು ಊರಿದ್ದು ಹೌದೌದು. ಇದು ಊರಿದಲ್ಲ, ಇದು ಆಫ್ರಿಕನ್ ಫಿಶ್. ಶೋರ್ ಆಫ್ರಿಕನ್ ಕ್ಯಾಟ್ ಫಿಶ್. ಒಂದು ಊರ್ದ ಹೌದು. ಇದು ಮುಳ್ಳುಂಟು, ದಪ್ಪ ಮುಳ್ಳು ಇದು. ಇದು ತಾಗಿದ್ರೆ ರಕ್ತ ಬರ್ತದೆ ಕೈಯಲ್ಲೆಲ್ಲ. ಹೌದೌದು, ಅದಕ್ಕೆ ಹಿಡಿಲಿಕ್ಕೆ ಹೆದರಿಕೆ ಆಗುದು. ನೋಡಿ ನಮ್ದು ಇವತ್ತಿದ್ದು ಕಲೆಕ್ಷನ್ಗೆ ಆ್ಯಡ್ ಆಗ್ತಾ ಉಂಟು. ಇದನ್ನೆಲ್ಲ ಒಟ್ಟಿಗೆ ಇರ್ತದಲ್ಲ, ಒಂದು 4-5 ಟೇಕಲ್ಲಿ ಇರ್ತದೆ ಅಲ್ಲ. ಇದೆಲ್ಲ ಒಮ್ಮೆಲೆ ಇರ್ತದೆ ಮೀನಲ್ಲ. ಇದು ಒಮ್ಮೆ ಎಂತ ಹಿಡಿದು ಬೆಳಿಗ್ಗೆಯಿಂದ ಇವರು ಶ್ರಮ ಆಗ್ತಾ ಇದ್ರೆ, ಎಫರ್ಟ್ ಆಗ್ತಾ ಇದ್ರೆ, ಆಮೇಲೆ ಬಂದ ಜನ ಇವ್ರು ನೋಡಿ 3 ಮಂದಿ ಒಟ್ಟಿಗೆ ಹಿಡಿದಿದ್ದಾರೆ ಕೈಯಲ್ಲಿ. ಎಲ್ಲ ಎಕ್ಸ್ಪೀರಿಯನ್ಸ್, ಭಯಂಕರ ಜಾಲಿ. ಇದೆಲ್ಲ ಕೈಯಲ್ಲಿ ಹೇಳಿದ್ರೆ ಸುಲಭದ ಮಾತಲ್ಲ. ಸತ್ಯ. ನಾವು ಒಂದು ಕೊಳದಲ್ಲಿ ಬಲೆ ಎಳೆದು ಬಂದ್ವಿ, ಈಗ ಇನ್ನೊಂದು ಕೊಳಕ್ಕೆ ಬಂದಿದ್ದೇವೆ. ಇಲ್ಲಿ ಸಹ ತುಂಬ ಮೀನು ಸಿಗ್ತದೆ ಅಂತ ಹೇಳಿದ್ದಾರೆ. ಬನ್ನಿ ಹೋಗುವ. ತುಂಬ ಕೆಸರಿದೆ ಮಾತ್ರ, ಆಯಿತಾ, ಕೇರ್ಫುಲ್ ಆಗಿ ಹೋಗಬೇಕು. ಜಸ್ಟ್ ಜಾರಿದ್ರು ಕೊಳಕ್ಕೆ. ಫುಲ್ಲು ಕೆಸರಲ್ಲಿ. ನಮಗೆ ಆಗಲೇ ಹಿಡಿದ ಮೀನೊಂದು 40-50 kg ಮೀನು ಸಿಕ್ಕಿದೆ, ಎಲ್ಲ ತೋರಿಸ್ತೇವೆ ನಾವು ಎಂಡಲ್ಲಿ. ಸೊ ಈಗ ಇನ್ನೊಂದು ಕೊಳಕ್ಕೆ ಬಂದಿದ್ದೇವೆ, ಇಲ್ಲೂ ತುಂಬ ಮೀನು ಸಿಗ್ತದೆ ಅಂತ ಹೇಳಿದ್ದಾರೆ. ಗುರುಪುರದ ಪಕ್ಕದಲ್ಲೇ ಇದೆ. ತುಂಬ ಪೇಷನ್ಸ್ ಬೇಕು, ಯಾಕಂದರೆ ಈ ಕಡೆಯಿಂದ ಆ ಕಡೆ ತನಕ ಹೋಗಬೇಕಾದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ನಮ್ಮ ಪ್ರಕಾರ ಒಂದು 20 ನಿಮಿಷ ಅಂತ ಆಗ್ತದೆ. ಅಷ್ಟು ಸ್ಲೋ ಹೋಗಬೇಕು. ಅಲ್ಲಿ ಅದ ಅಲ್ಲಿ ಸಿಕ್ಕಿದ್ದೇನೆ ಮೀನು. ದೊಡ್ಡ ಕಲೆಕ್ಷನ್ ಸಿಕ್ಕಿದೆ. ಮರೆಂಜಿ ಅವು ನೋಡಿ, ಇದಕ್ಕೆ ಕೇಳೋದು ಮರೆಂಜಿ ಮೀನು ಅಂತ. ಕನ್ನಡ ಅಲ್ಲ ಮರೆಂಜಾ? ಮರೆಂಜಿ ನೋಡಿ ಎಷ್ಟಿದೆ ನೋಡಿ, ಸುಲಭ ಅಲ್ಲ. ಬೂರ್ನು ಕೆಳಗೆ ಬಿತ್ತು. ಈ ಥರ ಎಲ್ಲ ಮಾಡೋದು ನೋಡಿ. ಚಡ್ಡಿ ಒಳಗೆ, ಅಂಗಿ ಒಳಗೆ ಎಲ್ಲ ಕೆಸರೆ. ಮಡೆಂಜಿ ತುಂಬ ಉಂಟು. ಮಡೆಂಜಿ, ಇರ್ಪೆ, ಮಡೆಂಜಿ, ಒಳ್ಳೆ ಕಲೆಕ್ಷನ್. ಇರ್ಪೆ ಮತ್ತೊಮ್ಮೆ ಇರ್ಪೆ ನೋಡಿ. ಇಷ್ಟೆಲ್ಲ ಮೀನು ನೀವೆಲ್ಲ ನೋಡಿರ್ತೀರ. ನಾವು ನಿಮಗೋಸ್ಕರ ಲೈವ್ ಆಗಿ ತಂದಿದ್ದೇವೆ ನೋಡಿ. ಅವರಿಗೆ ಅಲ್ಲಿ ತುಂಬ ಸುಸ್ತಾಗಿ ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಬಚ್ಚಿದೆ, ಬಿಸಿಲಲ್ಲ, ಕುಶಲಲ್ಲ. ಕ್ಯಾಮರಕ್ಕೆಲ್ಲ ಕೆಸರೆಲ್ಲ ಬೀಳ್ತಾ ಉಂಟು. ಕ್ಯಾಚ್ ಬಸ್ ಗುರ್ತರೋ ನೋಡಿ, ಕೆಸರಲ್ಲಿ ಮುರುಕಿದೆ ಮೀನು. ಇದನ್ನು ಸುದೆಗೆ ಕೊಂಡೋಗ್ಲಿಕ್ಕೆ ಉಂಟು. ಈಗ ಸುದೆಯಲ್ಲಿ ಕೊಂಡೋಗಿ ತೊಳೆದು ಎಲ್ಲ ಮತ್ತೆ ಚೀಲಕ್ಕೆ ಹಾಕೋದು. ಸತ್ಯ. ಸುದೆ ಅಂತ ಹೇಳಿದ್ರೆ ನದಿ. ಇವತ್ತಿನ ನಮ್ಮ ಒಂದು ಕಡೆ ರೌಂಡ್ ಇದು. ತುಂಬ ಟೈರ್ಡ್ ಆಗಿದ್ದಾರೆ, ನಮ್ಮ ಜೊತೆ ಬಂದಿದ್ದಾರೆ ನೋಡಿ. ಇಲ್ಲಿ ಬೀಳ್ತಾ ಎಳೆತಾ ಇದ್ದಾರೆ. ಇವರದೊಂದು ಡೆಡಿಕೇಶನ್ ನೋಡಿ. ಇಡೀ ಕೆಸರಲ್ಲಿ ಸ್ನಾನ ಮಾಡಿದಾಗ ಆಗಿದ್ದಾರೆ. ಬರ್ಲಿ ಸಬಾಸ್. ಅದು ನಿನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಇವತ್ತು? ಇವತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್. ಫುಲ್ಲು ಮೀನು ಹಿಡಿದಿದ್ದೇವೆ. ಹೇಗೆ ಮೀನು ಹಿಡಿತೇವೆ ಅಂತ ಕಲ್ತದ್ದು ಆಯ್ತು. ಸತ್ಯ. ಜೊತೆಗೆ ಮೀನು ಎಷ್ಟೆಷ್ಟು ದೊಡ್ಡದುಂಟು ನಮ್ಮ ಈ ಕೊಳದಲ್ಲಿ ಅಂತ ಗೊತ್ತಾಯ್ತು ಅಲ್ಲ. ಮತ್ತೆ ಇವಾಗ ನೋಡ್ಲಿಕ್ಕೆ ಉಂಟು ಇದ್ರಲ್ಲಿ ಎಷ್ಟು ಮೀನು ಬಿದ್ದಿದೆ ಅಂತ. ಈಗ ನೋಡ್ಬೇಕಷ್ಟೇ. ಅಡಿಪೋಲಿ ಕಲೆಕ್ಷನ್. ಇವರೊಂದು ಹರಸಾಹಸ ಬರ್ತಾ ಇದ್ದಾರೆ ಒಂದು ಮೀನು ಹಿಡಿಯಲಿಕ್ಕೆ. ಅವ್ರ ಕೈಯಿಂದ ಮೊರಂಟೆ ತಪ್ಪಿಸಿ ಹೋಗಿದೆ ಅಲ್ಲಿ. ಅದು ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ನಮ್ಮ ಟೀಮ್ ಇದೊಂದು ಸೀನಿಯರ್ ಸಿಟಿಸನ್. ಬರ್ಲಿ ಅದ ಮೀನು. ಅಲ್ಲಿ ಒಂದು ಮೀನು. ಇದೊಂದು ಮಜಾ ಉಂಟು ಇಲ್ಲಿ ಎಲ್ಲ ಬೀಳ್ತಾ ಹೇಳ್ತಾ. ಮೀನು ಹಿಡಿಯುವಲ್ಲಿ ಭಯಂಕರ ಸ್ಟ್ರಗ್ಲಿಂಗ್ ಆಗ್ತಾ ಉಂಟು. ಅವರ ಚಡ್ಡೆ ಅಡಿಯಲ್ಲಿ ಮೀನು ಪಾಸ್ ಆಗೋದು ಈಗ. ವಾರದಲ್ಲಿ ಒಂದು ರಜೆ ಸಿಕ್ಕಿದಾಗ ಎಲ್ಲ ಮೂವಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದಲ್ಲ. ಈ ಥರ ನಿಮ್ಮ ಪಾಯ ಇದ್ದರೆ ಮೀನು ಹಿಡಿದ್ರೆ ಒಳ್ಳೆ ಎಕ್ಸಸೈಸ್ ಆಗ್ತದೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಿ, ಮೀನನ್ನೆಲ್ಲ ಹಿಡಿತಾ ಇದ್ದಾರೆ. ತುಂಬ ಪ್ರಯತ್ನ ಬರ್ತಿದ್ದಾರೆ. ಇವತ್ತೊಂದು ದೊಡ್ಡ ಅಮೌಂಟಲ್ಲಿ ಒಂದು ನಿಯರ್ಲಿ ಒಂದು 100+ kg ಮೀನು ಹಿಡಿಬೇಕು ಅಂತ ನಾವಿಲ್ಲಿ ಬಂದಿದ್ದೇವೆ. ಸೊ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.
ನಮಗೊಂದು ಸಪೋರ್ಟ್ ಇರಲಿ. ನೋಡಿ ಇಲ್ಲಿ ಭಯಂಕರ ಜಾಲಿ ಆಗ್ತಾ ಉಂಟು ಕೆಸರಲ್ಲಿ. ಇವತ್ತು ಜಾಲಿ ಮಾಡ್ತಿದ್ದಾರೆ, ನಾಳೆ ಫುಲ್ ಒಂದು ಕಿರುಂಬ ಕಾರ್ಯಕ್ರಮ ಉಂಟು ಇಷ್ಟು ಜನರಿಗೆ ಇಲ್ಲಿ. ಸರ್, ನಿಮಗೆ ಎಷ್ಟು ವರ್ಷದಿಂದ ನಿಮ್ಮ ಪಾಯದಲ್ಲಿ ಮೀನು ಇಡ್ತಾ ಇದ್ದಾರೆ? ಒಂದು ಸುಮಾರು 10-20 ವರ್ಷ ಜಾಸ್ತಿ ಆಯಿತು. 10-20 ವರ್ಷದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ? ದೊಡ್ಡ ಸಿಕ್ಕಿದೆ. ದೊಡ್ಡದು ಇಷ್ಟು ದೊಡ್ಡದು ಎಷ್ಟು ದೊಡ್ಡದು? ಅದು ಯಾವುದು? ಮುಗುಡ, ಮಗುಡು, ಮಡಂಜಿ ಉಂಟು, ಮಡಂಜಿ ಉಂಟು, ಮತ್ತೆ ಕ್ಯಾವಾಜಿ. ಕ್ಯಾಬಜಿ. ಅಲ್ಲ, ನಿಮ್ಗೆ ಇವಾಗ ಜಾಸ್ತಿ ಮಳೆ ಬಂದಾಗ ನಮ್ಮ ಸುದೆ ನೀರು ಮತ್ತೆ ಪಾಯದ ನೀರೆಲ್ಲ ಒಟ್ಟಿಗೆ ಆಗ್ತದಲ್ಲ, ಮೇಲೆ ಒಟ್ಟಾಗಿ ನೀರು ಆಚೆ ಹೋಗ್ತದೆ. ಆಚೆ ಹೋಗ್ತದೆ. ಆವಾಗ ಮೀನು ಹಿಡಿಯುವುದಿಲ್ವಾ? ಯಾವಾಗ ಆಗುದಿಲ್ಲ, ಅದು ಕಂತವಲೆ ಎಲ್ಲ ಕಟ್ತಾರೆ ಅಲ್ಲ. ತುಂಬಾ ಮೀನೆಲ್ಲ ಹಿಡಿಲಿಕ್ಕೆ ಉಂಟು ಇವಾಗ. ಅಂದ್ರೆ ಇವರಿಗೆ ಮೀನು ಹಿಡಿಯೋದ್ರಲ್ಲಿ ಈ ಪಾಯದ ಬಗ್ಗೆ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಉಂಟು. ಉಬ್ಬರ್ ಅಂತ ಹೇಳಿದ್ರೆ ಮಳೆ ನೀರಿಗೆಲ್ಲ ಬರುವಂತ ಮೀನೆಲ್ಲ ಹಿಡಿಯುವಂತ ಒಂದು ಸಿಸ್ಟಮ್ ಎಲ್ಲ ಉಂಟು. ಅದು ನಮಗೆ ಮುಂದಿನ ವಿಡಿಯೋದಲ್ಲೆಲ್ಲ ನಾವು ತೋರಿಸ್ಲಿಕ್ಕೆ ಇದ್ದೇವೆ. ನೆಕ್ಸ್ಟ್ ಉಬ್ಬರ್ ಕಡಿಯುವಾಗ ಒಂದು ವಿಡಿಯೋ ಮಾಡುವ. ತುಂಬಾ ಥ್ಯಾಂಕ್ ಯು. ಅದೆಂತ ಗೊತ್ತಾ, ಬಲೆ ಕೆಳಗಡೆ ನೀರಲ್ಲಿ ಮುಳುಗಲಿಕ್ಕೆ ಅದನ್ನ ಹಾಕೋದು. ಬಲೆಯಲ್ಲಿ ಸೀಸ್ ಅಂತ ಇದಕ್ಕೆ ತುಂಬಾ ಕಾಸ್ಟ್ಲಿ ಐಟಮ್. ಅದರಲ್ಲಿ ಸಹ ಉಂಟು. ಕಾಸ್ಟ್ಲಿ ಅದೇ, ಕಾಸ್ಟ್ಲಿ ಅಂತ ಹೇಳಿದ್ರೆ ಅದೆಷ್ಟು 295 ರೂಪಾಯಿ 5 ಸಿಕ್ಕಿದೆ ಅಂತ. ಇದು ನಮ್ಮ ಎಂಡಿಂಗ್ ಪ್ರೋಸೆಸ್. ಈಗ ಬಲೆಯನ್ನು ಕ್ಲೀನ್ ಮಾಡುವಂಥದ್ದು ನೋಡಿ. ಎಸ್ ಎಸ್, ಇಲ್ಲೊಂದು ಹರಸಾಹಸ ಮಾಡಿ ಬಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎತ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಶ್ರಮಕ್ಕೆ ಈ ಒಂದು ವಿಡಿಯೋ ನೋಡಲೇಬೇಕು. ಆವಾಗಲೂ ಅಷ್ಟೇ, ಬಲೆಯನ್ನು ಎತ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಇವರೇ. ಸೊ ನಾವಿವತ್ತು ಬಂದಿಲ್ಲಿ ತುಂಬಾ ಮೀನು ಹಿಡಿದ್ವಿ. ತುಂಬ ಜಾಲಿಯಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ನಮಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ಮಡೆಂಜಿ, ಮುಗುಡು, ಆ ಥರ ತುಂಬ ಜಾತಿಯ ಮೀನನ್ನೆಲ್ಲ ಹಿಡಿದಿದ್ದೇವೆ. ನಾವೇ ಬಲೆ ಹಾಕಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದರು. ಪ್ರಮೋದ್ ಮತ್ತು ನೋಡಿ ಪದ್ದು ನೋಡಿ ಇವತ್ತು ತುಂಬ ವರ್ಕ್ ಮಾಡಿದ್ದಾನೆ, ತುಂಬ ಟಯರ್ಡ್ ಆಗಿದ್ದಾನೆ. ಇವತ್ತು ಫುಲ್ಲು ನಾವೇ ವಿಡಿಯೋ ಮಾಡಲಿಕ್ಕೂ ಬಂದದ್ದು, ಮೀನು ಹಿಡಿಲಿಕ್ಕೂ ನಾವೇ ಬಂದದ್ದು. ಸತ್ಯ, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಮೀನು ಸಿಕ್ಕಿದೆ. ಒಂದು ಸರಿಸುಮಾರು 100 kg ಜಾಸ್ತಿ ಆಗ್ಬೋದು. ಹಾಂ, ಹತ್ರ 100 ಕಿಲೋ ಜಾಸ್ತಿನೇ. ನಾವು 2-3 ಪಾಯದಲ್ಲಿ ಟ್ರೈ ಮಾಡಿದ್ವಲ್ಲ. ಅದು ಇವಾಗ ಏನಕ್ಕೆ ಮೀನು ಹಿಡಿಯೋದು ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗ್ತಾ ಬರ್ತದಲ್ಲ, ಎಲ್ಲ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಇವಾಗ ಸಿಗ್ತದೆ. ಹೌದು, ಚಿಕ್ಕ ಮೀನೆಲ್ಲ ರಿಟರ್ನ್ ಬಿಡೋದೆ, ದೊಡ್ಡ ಮೀನೆಲ್ಲ ಹಿಡಿಯೋದು. ಸೊ ನೆಕ್ಸ್ಟ್ ನಿಮಗೊಂದು ವಿಡಿಯೋ ತೋರಿಸ್ಲಿಕ್ಕಿದೆ. ಅದೇ ಉಬರ್ ಅಂತ ಹೇಳಿದ್ರೆ ಮಳೆ ನೀರಿಗೆ ರಿಟರ್ನ್ ಮೀನುಗಳು, ದೊಡ್ಡ ದೊಡ್ಡ ಮೀನುಗಳು ಬರ್ತದೆ. ಹೌದು, ಆ ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿ ಯು, ಬಾಯ್.